ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರು ಹೆಚ್ಚಾಗ್ತಾ ಇರೋದ್ರಿಂದ ಅಥಣಿ ಪಟ್ಟಣದ ವ್ಯಾಪಾರಸ್ಥರು, ಕೊಳಗೇರಿ ಮಂಡಳಿಯ ಅಧ್ಯಕ್ಷರು, ಅಥಣಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರ ಅನುಮತಿಯ ಮೇರೆಗೆ ಮತ್ತು ಅಥಣಿ ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಸುಮಾರು 8 ದಿನಗಳ ಕಾಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಅಂತ ಅಥಣಿ ವ್ಯಾಪಾರಸ್ಥರಾದ ಶಿವಾನಂದ ದಿನಮಾಳ್ ಅವರು ಹೇಳಿದರು. ಕಸ್ಟಮರ್ ನಾವು ಹೊಳೆ ಕಳಿಸ್ತೀವಿ. ಆಟ ಕಸ್ಟಮರ್ ಅದಾರು ಅಂದ್ರೆ ಅವ್ರು ಹೆಲ್ದಿನ ಅದಾರು. ಆದ್ರೆ 102 103 ಅವ್ರಿಗೆ ಟೆಂಪರೇಚರ್ ತೋರಿಸ್ಬೇಕಿತ್ತು. ಅದಕ್ಕೆ ನಾವು ಸ್ವಲ್ಪ ಡಿಸಿಷನ್ ತೊಗೊಂಡು ನಾವು ಅಂಗಡಿ ಬಂದ್ ಮಾಡಿ 6 ದಿವಸ ಆಯಿತು. ಹಿಂಗೆ ಇವತ್ತು ಬೆಳಗ್ಗೆ 10 ಹೇಳೋನು 10 ಹೆಚ್ಚಿನ ಮಟನೂ ಇವತ್ತು ಬೆಳಗ್ಗೆಯಿಂದ ಬಂದ್ ಮಾಡಿದರು. ನಿನ್ನೆ ಬೆಳಗ್ಗೆಯಿಂದ ಹೆಚ್ಚಿನ ಮಟನೂ ಬಂದ್ ಮಾಡಿದರು. ಕೆಲವೊಂದು ಜನ ವ್ಯಾಪಾರಿ ಬಂಧುಗಳು ಸಹ ಸ್ವಲ್ಪ ಅಂಗಡಿ ಬಂದ್ ಮಾಡಿದರು. ಯಾಕಂದರೆ ಜೀವನಕ್ಕಿಂತ ವ್ಯಾಪಾರ ಮುಖ್ಯ. ನಮ್ಮ ಜೀವ ಉಳಿದಿತ್ತಂದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇಂಗಿತವನ್ನು ಮಾನ್ಯ ಶಾಸಕರು ಅವರ ಸಭೆಯಲ್ಲಿ ವ್ಯಕ್ತಪಡಿಸಿದರು. ಯಾಕಂದ್ರೆ ವ್ಯಾಪಾರಿ ಬಂಧುಗಳಿಗೆ ಅವ್ರು ಏನು ಹೇಳಿದ್ರು, ಸಿರಿಸಲ್ಲಣ್ಣವರು ಮತ್ತು ಮುರಿಯಪ್ಪಣ್ಣ ಇದ್ದರು, ಬರೀ ಕೈ ಮುಗಿತು ನೋಡಲ್ಲ, ನಿಮ್ಮ ಕಾಲು ಹಿಡಿತು ಅಂತ ಹೇಳಿದ್ರು. ದಯವಿಟ್ಟು ನಿಮ್ಮ ಕಾಲು ಹಿಡಿತು ನಿಮ್ಮ ಅಂಗಡಿ ಬಂದ್ ಮಾಡೋ ತೀರ್ಮಾನವನ್ನು ತಗೊಂಡ್ರಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದಕ್ಕೆ ದಯವಿಟ್ಟು ಜೀವಕ್ಕಿಂತ ಮುಖ್ಯ ಅಲ್ಲ, ಒಂದು 8 ದಿವಸ 10 ದಿವಸ ಅಂಗಡಿ ಬಂದ್ ಮಾಡೋ ಡಿಸಿಷನ್ ತೊಗೊಂಡ್ರೆ ಒಳ್ಳೇದಾಗ್ತದೆ. ತಾಲೂಕು ಆಡಳಿತಕ್ಕೆ ನಾವು ನೀವು ಒಳ್ಳೆಯ ಸಹಕಾರವನ್ನು ಕೊಡೋಣ ಅಂತಂದಿಲ್ಲ. ನಮ್ಮಷ್ಟಕ್ಕೆ ನಾವು ಬಚಾವಾಗಬಹುದು ಅನ್ನೋದು ಇಡೀ ಜಗತ್ತಿಗೆ ಒಂದು ಹೆಚ್ಚು ಪ್ರಶ್ನೆ ಆಗಿರುವಂಥ ಮಹಾಮಾರಿ ವೈರಸ್. ಇದನ್ನು ಹೊಡೆದು ಓಡಿಸ್ತೀನಿ ಅನ್ನೋದಕ್ಕಿಂತ ನಮ್ಮ ಶಕ್ತಿ ಮೀರಿದ ಮೇಲೆ ನಾವು ಹೆಂಗೆ ಉಳ್ಕೊಳ್ಳೋದು ಅಂತ ವಿಚಾರ ಮಾಡೋದು. ಈಗ ಗೌಡ್ರು ಹೇಳಿದಂಗೆ, ಅನಿಲಣ್ಣವರು ಹೇಳಿದ್ರು, ನಾವು ಚೈಲ್ಡ್ ಬ್ರೇಕ್ ಮಾಡೋಣ ಅಂತ ಹೇಳ್ತಾರೆ. ಚೈಲ್ಡ್ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅವೇರ್ನೆಸ್ ಏನು ಬೇಕು ಅನ್ನೋದೊಂದು ಸ್ವಲ್ಪ ನಾವು ತಗೋಬೇಕು. ಇದು ವೈರಸ್ ಅಂತಂದ್ರೆ ಏನಪ್ಪಾ ಅಂದ್ರೆ. ಇದೇ ಸಮಯದಲ್ಲಿ ವ್ಯಾಪಾರಸ್ಥರಾದ ಭರತ, ಸೋಮಯ್ಯ, ಮಹೇಶ್ ಹಿರೇಮಠ, ಶ್ರೀಶೈಲ ಸಂಕ ಸೇರಿದಂತೆ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು.